ಕನ್ನಡಾಂಬೆ ಎಂದು ಕವಿಗಳು ಕೊಂಡಾಡಿದ ತಾಯಿ ಭುವನೇಶ್ವರಿಯ ಚಿತ್ರಪಟಕ್ಕೆ ಗೌರವಾನ್ವಿತ ಸಚಿವರು ಪುಷ್ಪ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಲ್ಲಿನ ಸಂಗೀತ ಶಿಕ್ಷಕಿ ರಚನಾ ಕಾಮತ್ ಹಾಗೂ ವಿದ್ಯಾರ್ಥಿ ಭಾರತ ಜನನಿಯ ತನುಜಾತೆ ಶಂಕರ ರಮಣುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ರಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಒಟ್ಟು 16 ತುಕಡಿಗಳು ಭಾಗವಹಿಸಿರುವ ಈ ಕವಾಯತಿನಲ್ಲಿ ಕ್ರಮಬದ್ಧವಾದ ಪದವಿನ್ಯಾಸವಿದ್ದು ಕವಾಯತಿನ ಗೌರವ ರಕ್ಷೆಯು ತಮ್ಮ ನಿರೀಕ್ಷಣೆಗೆ ಸಜ್ಜಾಗಿದೆ ಎಂದು ತೆರಳುತ್ತಿದ್ದಾರೆ. ರಾಜ್ಯೋತ್ಸವದ ಈ ಕವಾಯತು 8 ಇಲಾಖಾ ತಂಡಗಳು ಹಾಗೂ 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕೆಎಸ್ಆರ್ಪಿಟಿಯ ದಕ್ಷಿಣ ಕನ್ನಡ ಮತ್ತು ಸಿಆರ್ ಮಂಗಳೂರು ನಗರ ಘಟಕಗಳ ಪೊಲೀಸ್ ಅಧಿಕಾರಿಗಳು ಭಾಗವಹಿಸಿವೆ. ಕವಾಯತಿನ ಮೊದಲ ತಂಡ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸರು ಶ್ರೀ ಬಸವರಾಜ ಎಸ್ ಮೀಸಲು ಉಪನಿರೀಕ್ಷಕರು ಗೌರವವಂದನೆ ಸಲ್ಲಿಸಿದ್ದಾರೆ. ಮುಂದಿನ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸರ ನಾಯಕ ಶ್ರೀ ಪುಂಡರೀಕ ರಘುವನಿವರಿಂದ ಗೌರವವಂದನೆ. ಆರ್ಎಸ್ಪಿ ಬಾಲಕರ ತಂಡ ಎಸ್ಡಿಎಂ ಶಾಲೆ ಅಶೋಕನಗರ ಮಂಗಳೂರು ಇಲ್ಲಿನ ಕುಮಾರಿ ಗ್ರೀಷ್ಮಾ ಶೆಟ್ಟಿ ಅವರ ನೇತೃತ್ವದ ಸ್ಕೌಟ್ಸ್ ಬಾಲಕರ ತಂಡ ಕುಮಾರಿ ಅಕ್ಕ ಮಹಾದೇವಿ ಅವರನ್ನು ಸಲ್ಲಿಸಿದ್ದಾರೆ. ಕವಾಯತನ್ನು ವೀಕ್ಷಿಸಿದ ಮಾನ್ಯ ಸಚಿವರು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ದಂಡನಾಯಕರು ಸಚಿವರಿಂದ ಅನುಮತಿಯನ್ನು ಪಡೆದುಕೊಂಡು ಮುಂದಕ್ಕೆ ಪಥ ಸಂಚಲನವನ್ನು ನಿರ್ದೇಶಿಸಲಿದ್ದಾರೆ ಮತ್ತು ಮುಂಚೂಣಿಯಲ್ಲಿ ನಿಂತು ನಡೆಸಲಿದ್ದಾರೆ. ಅಲ್ಲಿ ನಿಂತ್ಕೊಳ್ಳಿ.
ಈ ಕುಡಿಯುವ ನೀರು ಕಾವೇರಿ ಪಂಪನ ನೋದುವ ನಿನ್ನ ನಾಡಲಿ ಕನ್ನಡವೇ ಸತ್ಯ ಸಾಲುಗಳನ್ನು ನೆನಪಿಸಿಕೊಳ್ಳುವ ರೋಮಾಂಚಕಾರಿಯಾದ ಆಕರ್ಷಕವಾದ ಸಂಚಲನ ಎರಡನೇ ತಂಡ ಮಂಗಳೂರಿನ ಸಶಸ್ತ್ರ ಮೀಸಲು ಪೊಲೀಸರು ನಾಯಕರಾದ ಶ್ರೀ ಮಂಜುನಾಥ ಕರುಷಿ ಮೀಸಲು ನಿರೀಕ್ಷಕರು ತಮ್ಮ ತಂಡದೊಂದಿಗೆ ಗೌರವಧೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಶೀತಲ್ ನಲಗೂರು ಪೊಲೀಸ್ ನಿರೀಕ್ಷಕರು ಗೌರವಧೆ ಸಲ್ಲಿಸುತ್ತಿದ್ದಾರೆ. ಮಂಗಳೂರು ನಗರ ಸಂಚಾರಿ ಪೊಲೀಸರ ತಂಡದ ನಾಯಕರು ವಹಿಸಿರುವ ಶ್ರೀ ಪೊಲೀಸ್ ಕರಾವಳಿಯ ಮಾತೃಶಕ್ತಿಯ ಪ್ರತಿಯ ರೂಪವು ಇರುವಂತೆ ದೃಢ ಹೆಜ್ಜೆಗಳೊಂದಿಗೆ ಸಾಗಿ ಬರುತ್ತಿರುವ ಮಹಿಳಾ ಪೊಲೀಸ್ ಸಲ್ಲಿಸುತ್ತಿದ್ದಾರೆ. ಇದೀಗ ನಾವು ಬಂದಿರುವುದು ಕರ್ನಾಟಕ ರಾಜ್ಯ ರಮೇಶ್ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ದೇಶ ರಕ್ಷಣೆಯ ಈ ಕಾರ್ಯಕ್ರಮದ ಎನ್ಸಿಸಿ ಆರ್ಮಿ ಸೀನಿಯರ್ ವಿದ್ಯಾರ್ಥಿಗಳು ನಾಯಕ ನಗರಾಜ್ ಪೂಜಾರಿ ಇವರಿಂದ ಗೌರವ ಆಕರ್ಷಣೆ ಕಲೆಯಲ್ಲಿ ದಂಡಯೊಂದಿಗೆ ನಾಡ ಸೇನಾನಿಗಳನ್ನು ನೆನಪಿಸುವ ಸೆಂಟ್ ತೆರೆಸಾ ಸ್ಕೂಲ್ ಮಂಗಳೂರು ಇಲ್ಲಿನ ಆರ್ಎಸ್ಪಿ ಬಾಲಕಿಯರ ತಂಡದ ಪರವಾಗಿ ಕುಮಾರಿ ಶರ್ಮಣಿ ವಂದನೆ ಸಲ್ಲಿಸಿದ್ದಾರೆ. ಆರ್ಎಸ್ಪಿ ಬಾಲಕರ ತಂಡದ ನಾಯಕ ಕುಮಾರ್ ಆರ್ ಸೋಮೇಶ್ವರ್ ಗೌರವ ಸಲ್ಲಿಸಿದ ನಡೆಸಿದ್ದಾರೆ. ಬಾಲಕಿಯರ ತಂಡದ ಕುಮಾರಿ ಗ್ರೀಷ್ಮಾ ಶೆಟ್ಟಿ ತಂಡದ ಪರವಾಗಿ ಗೌರವ ವಂದನೆಯನ್ನು ಸಲ್ಲಿಸುತ್ತಾರೆ. ಎಸ್ಡಿಎಂ ಶಾಲೆ ಅಶೋಕನಗರ ಇಲ್ಲಿನ ಸ್ಕೌಟ್ಸ್ ಬಾಲಕರ ತಂಡದ ನಾಯಕ ಅಜಯ್ ಕುಮಾರ್ ಗೌರವ ಸಲ್ಲಿಸಿದ್ದಾರೆ. ಇದೀಗ ನಮ್ಮ ಮುಂದಿರುವ ತಂಡ ಇಲ್ಲಿನ ಭಾರತ ಸೇವಾ ನಾಯಕಿ ಕುಮಾರಿ ಕನ್ನಡ ರಾಜ್ಯೋತ್ಸವದ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಲೋಕಸಭಾ ಸದಸ್ಯರೇ, ವಿಧಾನಸಭಾ ಸದಸ್ಯರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರುಗಳೇ, ಜನಪ್ರತಿನಿಧಿಗಳೇ, ಅಧಿಕಾರಿ ವರ್ಗದವರೇ, ಶಾಲಾ ವಿದ್ಯಾರ್ಥಿಗಳೇ, ಕನ್ನಡಾಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೇ ಹಾಗೂ ಜಿಲ್ಲೆಯ ಸಮಸ್ತ ಬಂಧುಗಳೇ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಎಂದು ಹುಯಿಲಗೋಳ ನಾರಾಯಣ ರಾಯರು ಬರೆದ ಕವಿತೆಯ ಸಾಲುಗಳನ್ನು ನಾವು ನೆನಪಿಸಿಕೊಳ್ಳಬಹುದು. ಏಕೆಂದರೆ ಕರ್ನಾಟಕ ರಾಜ್ಯವು ಏಕೀಕರಣವಾಗಿ 69 ವರ್ಷಗಳು ಪೂರ್ಣಗೊಂಡಿರುವ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ಎಲ್ಲರ ಬದುಕಿನಲ್ಲೂ ಸುಖ, ಶಾಂತಿ, ನೆಮ್ಮದಿ ನೆಲೆಸುವಂತಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಾಕೃತಿಕವಾಗಿ ಶ್ರೀಮಂತವಾದ ಕರ್ನಾಟಕ ರಾಜ್ಯದಲ್ಲಿ ಜನಿಸಿದ ನಾವೆಲ್ಲರೂ ಭಾಗ್ಯಶಾಲಿಗಳಾಗಿದ್ದೇವೆ. ಬ್ರಿಟಿಷರ ಅಧಿಕಾರದ ಅವಧಿಯಲ್ಲಿ ಮೈಸೂರು, ಮುಂಬೈ, ಹೈದರಾಬಾದ್, ಮದ್ರಾಸ್ ಸಂಸ್ಥಾನಗಳಲ್ಲಿ
ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನು ಏಕೀಕರಣ ಚಳವಳಿ ಮೂಲಕ ಹಲವು ವರ್ಷಗಳವರೆಗೆ ನಿರಂತರ ಹೋರಾಟ ನಡೆಸಿದ ಪ್ರತಿಫಲವಾಗಿ 1956ರ ನವೆಂಬರ್ 1ರಂದು ನಮ್ಮ ರಾಜ್ಯ ಉದಯವಾಯಿತು. ಇದಕ್ಕಾಗಿ ಹೋರಾಡಿದ ಅನೇಕ ಮಹನೀಯರನ್ನು, ಸಾಹಿತಿಗಳನ್ನು, ಸಂಘ ಸಂಸ್ಥೆಗಳನ್ನು ಗೌರವಪೂರ್ವಕವಾಗಿ ಸ್ಮರಿಸುತ್ತೇನೆ. ಕನ್ನಡ ನಾಡಿನ ಇತಿಹಾಸ, ಪರಂಪರೆ, ಸಾಂಸ್ಕೃತಿಕ ಹಿರಿಮೆ ತುಂಬ ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಅನೇಕ ಸುಪ್ರಸಿದ್ಧ ರಾಜಮನೆತನದವರು, ಧೀರರು ಈ ನಾಡಿನಲ್ಲಿ ಆಳ್ವಿಕೆ ನಡೆಸಿ ಅನೇಕ ಅಮೂಲ್ಯ ಮತ್ತು ಜನಪರವಾದ ಕೊಡುಗೆಗಳನ್ನು ರಾಜ್ಯಕ್ಕೆ ನೀಡಿರುತ್ತಾರೆ. ಇವರು ತಮ್ಮ ಆಡಳಿತದ ಕಾಲದಲ್ಲಿ ಕನ್ನಡ ನಾಡು ನುಡಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದು, ಅವರೆಲ್ಲರ ಕೊಡುಗೆಯನ್ನು ಸ್ಮರಿಸುತ್ತೇನೆ. ಪ್ರತಿಯೊಬ್ಬರೂ ತಮ್ಮ ಮಾತೃಭಾಷೆಯನ್ನು ಗೌರವಿಸಬೇಕು ಎಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದ್ದರು ಎಂಬುದನ್ನು ನಾವು ಮನಗಾಣಬೇಕಿದೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ, ಕರ್ನಾಟಕವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು, ಹಲವು ಧರ್ಮ, ಜನಾಂಗ ಮತ್ತು ರೈತರ ಕಾಯಕ ಭೂಮಿಯಾಗಿದೆ. ಕರ್ನಾಟಕದಲ್ಲಿ ವೈವಿಧ್ಯಮಯವಾದ ಸಂಸ್ಕೃತಿ, ಜೀವನ ಪದ್ಧತಿ ನೆಲೆಸಿದೆ. ಭಾವೈಕ್ಯತೆಯ ಸ್ವರ್ಗವಾಗಿರುವ ಕರ್ನಾಟಕದಲ್ಲಿ ಎಲ್ಲರೂ ಸಾಮರಸ್ಯದಿಂದ ಬದುಕುತ್ತಿದ್ದಾರೆ. ಸರ್ವಧರ್ಮಗಳ ಸಮನ್ವಯತೆ, ಸೌಹಾರ್ದತೆ ಇಲ್ಲಿ ಮನೆ ಮಾಡಿವೆ. ದೇಶಕ್ಕೆ ನಮ್ಮ ಕನ್ನಡ ಸಾಹಿತ್ಯದ ಕೊಡುಗೆ ಅಪಾರವಾಗಿದೆ. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿರುವುದು ಹೆಮ್ಮೆಯ ವಿಷಯ. ಕನ್ನಡದ ಜಾನಪದ ಕಲೆಯು ಶ್ರೀಮಂತವಾಗಿದೆ. ಗ್ರಾಮೀಣ ಭಾಗದ ಜನಸಮುದಾಯದಿಂದಲೇ ಈ ಜನಪದ ಕಲೆ ಗಟ್ಟಿಯಾಗಿ ಬೇರೂರಿದೆ ಎಂಬುದು ವಿಶೇಷ ಸಂಗತಿಯಾಗಿದೆ. ತಂತ್ರಜ್ಞಾನದ ವೇಗದಲ್ಲಿ ಹಾಗೂ ಇಂದಿನ ಡಿಜಿಟಲ್ ಲೋಕದಲ್ಲಿ ಕನ್ನಡ ಭಾಷೆಯು ಹಿಂದುಳಿಯದಂತೆ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಕನ್ನಡ ಭಾಷೆಯಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿಗೆ ಸರ್ಕಾರ ಹೆಚ್ಚಿನ ಒತ್ತು ನೀಡಿವೆ. ಕನ್ನಡದಲ್ಲಿ ಯೂನಿಕೋಡ್ ಅಕ್ಷರ ವಿನ್ಯಾಸ, ಪರಿವರ್ತಕಗಳು, ಮೊಬೈಲ್ನಲ್ಲಿ ಕನ್ನಡ ಬಳಕೆ, ಬ್ರೈಲ್ ಲಿಪಿಯಲ್ಲಿ ಕನ್ನಡ ಬಳಕೆ ಮತ್ತಿತರ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಬಳಕೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಸಂಬಂಧಿಸಿದ ಹಲವಾರು ಸಾಫ್ಟ್ವೇರ್ಗಳು ಇಂದು ಅಸ್ತಿತ್ವದಲ್ಲಿವೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕನ್ನಡ ಲಿಪಿಯು ಹೆಚ್ಚು ಬಳಕೆಯಾಗುತ್ತಿರುವುದು ಸಂತಸದ ಬೆಳವಣಿಗೆಯಾಗಿರುತ್ತದೆ. ನಾವು ನಮ್ಮ ಭಾಷೆಯನ್ನು ಯಾವುದೇ ಕಾರಣಕ್ಕೂ ಬಲಿ ಕೊಟ್ಟು ಉದಾರಿಗಳಾಗಬಾರದು. ಭಾಷೆಯ ವ್ಯಾಮೋಹವೂ ಅತಿಯಾಗಿರಬಾರದು. ಆದರೆ ಕನ್ನಡ ಅಭಿಮಾನ ಇರಲೇಬೇಕು. ಅಭಿಮಾನವಿದ್ದರೆ ಮಾತ್ರ ಕನ್ನಡ ಉಳಿಸಲು ಬೆಳೆಸಲು ಸಾಧ್ಯ. ಕನ್ನಡ ಭಾಷೆ ತಿಳಿಯದವರಿಗೆ ಕನ್ನಡ ಕಲಿಸುವ ಕೆಲಸವಾಗಬೇಕು. ಯಾವುದೇ ಧರ್ಮ, ಭಾಷೆ, ಪ್ರಾಂತ್ಯದವರಾಗಲಿ ಕರ್ನಾಟಕದಲ್ಲಿ ಇರುವವರೆಲ್ಲರೂ ಕನ್ನಡಿಗರೇ. ಈ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಒಂದು ರಾಷ್ಟ್ರದ ಶ್ರೀಮಂತಿಕೆಯನ್ನು ಅಳೆಯಲು ಕೇವಲ GDP ಒಂದೇ ಮಾನದಂಡವಾಗಬಾರದು. ಆ ದೇಶದಲ್ಲಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಎಷ್ಟೊಂದು ಗಟ್ಟಿಯಾಗಿದೆ ಎಂಬ ಆಧಾರದ ಮೇಲೆ ಆ ದೇಶ ಎಷ್ಟು ಶ್ರೀಮಂತವಾಗಿದೆ ಎಂದು ಗಮನಿಸುವಂತಾದರೆ ಅದು ಅರ್ಥಪೂರ್ಣವಾಗುತ್ತದೆ. ನಮ್ಮ ರಾಷ್ಟ್ರವು ಸಂಸ್ಕೃತಿ ಮತ್ತು ಕಲೆಗಳಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಆದ್ದರಿಂದ ನಮ್ಮ ಬದುಕಿನಲ್ಲಿ ಉತ್ತಮ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡರೆ ನಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮಹತ್ವ ಸಿಗುವುದು ಸಾಧ್ಯ. ನಮ್ಮಲ್ಲಿ ಉತ್ತಮ ಸಂಸ್ಕೃತಿಯ ಬಂಧ ಗಟ್ಟಿಯಾಗಿರುವುದರಿಂದಲೇ ಮಾನವೀಯ ಸಂಬಂಧಗಳು ಅತ್ಯಂತ ಜೀವಂತವಾಗಿವೆ. ಈ ಕುಟುಂಬಕ್ಕೆ ಅಗತ್ಯವಾದ ಅಂಶವಾಗಿದೆ. ಕನ್ನಡ ಭಾಷೆ ಸಮೃದ್ಧವಾಗಿದೆ ಎಂದು ನಾವು ಕೈಕಟ್ಟಿ ಕುಳಿತುಕೊಳ್ಳಬಾರದು. ಆಧುನಿಕ ಶಿಕ್ಷಣ ಕ್ರಮದಿಂದ ಕನ್ನಡ ಕಲಿಕೆಯ ಬಗ್ಗೆ ಯುವ ಜನಾಂಗದಲ್ಲಿ ಮತ್ತು ಮಕ್ಕಳಲ್ಲಿ ಇನ್ನಷ್ಟು ಪ್ರೀತಿ ಮತ್ತು ಕಾಳಜಿ ಮೂಡುವಂತೆ ನಾವು ಪಾಲಕರು ಗಮನ ಹರಿಸಬೇಕು. ಕನ್ನಡವನ್ನು ಹೆಚ್ಚೆಚ್ಚು ಜನರು ಮಾತನಾಡಿದಾಗ ಮತ್ತು ಬಳಸಿದಾಗ ಮಾತ್ರ ಕನ್ನಡದ ಬೆಳವಣಿಗೆ ಸಾಧ್ಯ. ಕನ್ನಡದ ಲಿಪಿಯನ್ನು ಮುಂದಿನ ಜನಾಂಗಕ್ಕೂ ಬರೆಯಲು ಕಲಿಸಿದಾಗ ಮಾತ್ರ ಈ ಭಾಷೆಯನ್ನು ಜತನದಿಂದ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕನ್ನಡ ನುಡಿ, ಗಡಿ, ಸಂಸ್ಕೃತಿ ಮತ್ತು ಸಂಪನ್ಮೂಲಗಳ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಜನಪದ ಸಂಸ್ಕೃತಿ, ಸಾಹಿತ್ಯ, ರಂಗಭೂಮಿ ಕಲೆಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕನ್ನಡ ಮತ್ತು ಸಂಸ್ಕೃತಿಯ ಕಾರ್ಯಕ್ರಮಗಳಿಗೆ ಹೆಚ್ಚು ಅನುದಾನ ನೀಡಲಾಗುತ್ತಿದೆ. ರಾಜ್ಯದ ಸಮೃದ್ಧ ಪ್ರಾಚೀನ ಸ್ಮಾರಕಗಳ ಮತ್ತು ಪರಂಪರೆಯ ಸಂಪತ್ತನ್ನು ರಕ್ಷಿಸಲು ಕಾರ್ಯಪ್ರವೃತ್ತರಾಗಿದ್ದೇವೆ. ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡುವುದೇ ನಮ್ಮ ಸರ್ಕಾರದ ಪ್ರಮುಖ ಉದ್ದೇಶವಾಗಿದ್ದು, ಅನೇಕ ಜನಪರ ಕಾರ್ಯಕ್ರಮಗಳನ್ನು ಘೋಷಿಸಿ ಜಾರಿಗೆ ತರಲಾಗಿದೆ.
ಏಕೀಕೃತ ಕರ್ನಾಟಕ ರಾಜ್ಯ ಉದಯವಾಗಿನಿಂದಲೂ ಕೇಳಿಬರುತ್ತಿದ್ದ ಪ್ರಾದೇಶಿಕ ಅಸಮತೋಲನದ ಕೂಗನ್ನು ನಿವಾರಿಸಲು ನಾವು ಸಾಕಷ್ಟು ಶ್ರಮ ವಹಿಸುತ್ತಿದ್ದೇವೆ. ಆಡಳಿತವನ್ನು ಜನಸಾಮಾನ್ಯರತ್ತ ಕೊಂಡೊಯ್ದು ಅವರಲ್ಲಿ ಸಂತೃಪ್ತಿಯನ್ನು ಮೂಡಿಸಲು ಕರ್ನಾಟಕ ಸರ್ಕಾರ ಬದ್ಧವಾಗಿದೆ. ಪರಿಶಿಷ್ಟ ಜನಾಂಗ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ವಿಶೇಷವಾಗಿ ದುರ್ಬಲರು ಮತ್ತು ಕೃಷಿ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದು ಪ್ರತಿಯೊಬ್ಬರಲ್ಲಿಯೂ ಹರ್ಷವನ್ನು ತಂದಿದೆ. ರಾಜ್ಯದ ಬಹುತೇಕ ಜನರು ಇಂದು ಸರ್ಕಾರದ ಒಂದಿಲ್ಲ ಒಂದು ಯೋಜನೆಯಲ್ಲಿ ನೇರ ಫಲಾನುಭವಿಗಳಾಗಿ ಪ್ರಯೋಜನ ಪಡೆಯುತ್ತಿದ್ದಾರೆ. ರಾಜ್ಯ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸುಖಿ ರಾಜ್ಯ ನಿರ್ಮಿಸುವತ್ತ ದಿಟ್ಟ ಹೆಜ್ಜೆಗಳನ್ನಿಟ್ಟಿದ್ದೇವೆ. ಯಾವುದೇ ಮಧ್ಯವರ್ತಿಗಳ ನೆರವಿಲ್ಲದೆ ಮನೆಯಲ್ಲಿಯೇ ಕುಳಿತು ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಅರ್ಜಿ ಸಲ್ಲಿಸುವ ಅತ್ಯಂತ ಸರಳವಾದ ಪ್ರಕ್ರಿಯೆಯು ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ. ಆ ಮೂಲಕ ಜನಸಾಮಾನ್ಯರ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆಗಳು ಸರಾಗವಾಗಿ ತಲುಪಿವೆ. ಆರ್ಥಿಕ ಸಶಕ್ತತೆ ಮತ್ತು ಮಹಿಳಾ ಸಬಲೀಕರಣದ ಮೂಲಕ ರಾಜ್ಯದ ಜನರು ನೆಮ್ಮದಿ, ಘನತೆ ಮತ್ತು ಗೌರವದಿಂದ ಜೀವನ ಸಾಗಿಸುತ್ತಿರುವುದು ಪ್ರಚಲಿತ ಜಗತ್ತಿನ ಮಹತ್ತರ ವಿದ್ಯಮಾನವಾಗಿದೆ. ಗೃಹ ಜ್ಯೋತಿ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5.51 ಲಕ್ಷ ಫಲಾನುಭವಿಗಳು ಸೌಲಭ್ಯ ಪಡೆಯುತ್ತಿದ್ದು ಇದುವರೆಗೆ 789 ಕೋಟಿ ರೂಪಾಯಿ ಮೊತ್ತವನ್ನು ರಾಜ್ಯ ಸರ್ಕಾರ ಪಾವತಿಸಿದೆ. ಶಕ್ತಿ ಯೋಜನೆ ಅಡಿ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಲ್ಲಿ 11.01 ಕೋಟಿ ಮಹಿಳಾ ಪ್ರಯಾಣಿಕರು ಸದುಪಯೋಗವನ್ನು ಪಡೆದುಕೊಂಡಿದ್ದು ಒಟ್ಟು ಪ್ರಯಾಣ ವೆಚ್ಚ 373 ಕೋಟಿ ರೂಪಾಯಿಗಳಾಗಿರುತ್ತದೆ. ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಯಡಿ ಜಿಲ್ಲೆಯಲ್ಲಿ 3.79 ಲಕ್ಷ ಮಹಿಳೆಯರಿಗೆ ಇದುವರೆಗೆ ಒಟ್ಟು 1,377 ಕೋಟಿ ಸಹಾಯಧನ ಮಂಜೂರಾಗಿರುತ್ತದೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 11.76 ಲಕ್ಷ ಮಂದಿ ಫಲಾನುಭವಿಗಳಿಗೆ ಪ್ರತಿ ಫಲಾನುಭವಿಗೆ ಹೆಚ್ಚುವರಿಯಾಗಿ 5 ಕೆಜಿಯಂತೆ ಉಚಿತವಾಗಿ ಅಕ್ಕಿಯನ್ನು ನೀಡಲಾಗುತ್ತಿದೆ. ಯುವ ನಿಧಿ ಯೋಜನೆಯ 5,283 ಯುವಕ ಯುವತಿಯರಿಗೆ 9.54 ಕೋಟಿ ರೂಪಾಯಿ ಮೊತ್ತದ ಆರ್ಥಿಕ ನೆರವು ನೀಡುವ ಮೂಲಕ ಅವರ ಕಷ್ಟ ಕಾಲದಲ್ಲಿ ಕೈ ಹಿಡಿದು ನೆರವು ನೀಡಿದ ತೃಪ್ತಿ ನಮಗಿದೆ. ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಹಂತ 4 ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯ 13 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಒಟ್ಟು 110 ಕೋಟಿ ಮಂಜೂರಾಗಿದ್ದು ಈ ಪೈಕಿ 144 ಕಾಮಗಾರಿಗಳು ಪೂರ್ಣಗೊಂಡಿವೆ. ಬಡ ಜನರಿಗೆ ಅಗ್ಗದ ದರದಲ್ಲಿ ಉಪಹಾರ ಒದಗಿಸುವ ಮಹತ್ವಾಕಾಂಕ್ಷಿ ಇಂದಿರಾ ಕ್ಯಾಂಟೀನ್ ಯೋಜನೆಯಡಿ ಜಿಲ್ಲೆಯಲ್ಲಿ 19 ಕ್ಯಾಂಟೀನ್ಗಳು ಮಂಜೂರಾಗಿವೆ. ಸ್ಥಳೀಯರ ಅವಶ್ಯಕತೆಗೆ ಅನುಗುಣವಾಗಿ ಹೊಸ ಮೆನುವಿನಂತೆ ಆಹಾರ ಸರಬರಾಜು ಮಾಡಲಾಗುತ್ತಿದೆ. ಹೊಸದಾಗಿ ಇನ್ನೂ 7 ಕ್ಯಾಂಟೀನ್ಗಳನ್ನು ಪ್ರಾರಂಭಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಬಡ ಕುಟುಂಬಗಳಿಗೆ ಮನೆ ಒದಗಿಸುವ ಯೋಜನೆಯಲ್ಲಿ ಸ್ವಂತ ನಿವೇಶನದಲ್ಲಿ ಮನೆ ನಿರ್ಮಾಣ ಮಾಡಲು ಈವರೆಗೆ ಜಿಲ್ಲೆಯ ಪಟ್ಟಣ ಪ್ರದೇಶಗಳಲ್ಲಿ 3,549 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದ್ದು 2,969 ಮನೆಗಳು ಪೂರ್ಣಗೊಂಡಿವೆ. ಮಂಗಳೂರು ಮಹಾನಗರ ಪಾಲಿಕೆಯ ಸೂರತ್ಕಲ್ ಇಡಿಯಾದಲ್ಲಿ G+3 ಮಾದರಿಯಲ್ಲಿ ಗುಂಪು ಮನೆ ಯೋಜನೆಯಲ್ಲಿ 792 ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗಿದ್ದು ಮನೆಗಳು ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿವೆ. ಸೋಮೇಶ್ವರ, ಬಜ್ಪೆ, ಕಿನ್ನಿಗೋಳಿ, ಮೂಲ್ಕಿ ಮತ್ತು ಮೂಡುಬಿದ್ರಿ ಪಟ್ಟಣಗಳಿಗೆ ನೀರು ಸರಬರಾಜು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಯೋಜನೆಗಳ ಕಾಮಗಾರಿಗಳು ಹಾಗೂ ಬಂಟ್ವಾಳ ಮತ್ತು ಉಳ್ಳಾಳ ಪಟ್ಟಣಕ್ಕೆ ಒಳಚರಂಡಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಸಣ್ಣ ನೀರಾವರಿ ಇಲಾಖೆಯಿಂದ ನೇತ್ರಾವತಿ ಎಡದಂಡೆ ಸಂರಕ್ಷಿಸಲು ಉಳ್ಳಾಳ ತಾಲೂಕಿನ ಪಾವೂರು ಬೋಳಿಯಾರುವರೆಗೆ 40 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪ್ರಗತಿಯಲ್ಲಿದೆ. ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಜಲಜೀವನ್ ಮಿಷನ್ ಯೋಜನೆ ಅಡಿ ಒಟ್ಟು 7 ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ಪ್ರಗತಿಯಲ್ಲಿವೆ. ಜಿಲ್ಲೆಯ 223 ಗ್ರಾಮ ಪಂಚಾಯಿತಿಗಳು ಒಣ ತ್ಯಾಜ್ಯವನ್ನು ನಿರ್ವಹಿಸಲು MRF ಘಟಕ ಸೌಲಭ್ಯ ಕಲ್ಪಿಸಿರುವ ರಾಜ್ಯದ ಮೊದಲ ಜಿಲ್ಲೆಯಾಗಿದೆ. ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕ್ಯಾತ್ ಲ್ಯಾಬ್ ಅನ್ನು ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಲಾಗಿದೆ. ಆ ಮೂಲಕ ಅತಿ ಕಡಿಮೆ ವೆಚ್ಚದಲ್ಲಿ ಬಡವರಿಗೆ ಉನ್ನತ ಹೃದ್ರೋಗ ಚಿಕಿತ್ಸೆಗಳನ್ನು ನೀಡಲಾಗುತ್ತಿದೆ. 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಹೊರರೋಗಿ ವಿಭಾಗ ಕಟ್ಟಡ ನಿರ್ಮಿಸಲು ಅನುಮೋದನೆ ನೀಡಲಾಗಿದೆ. ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನು ಉನ್ನತೀಕರಣಗೊಳಿಸಲು ದಕ್ಷಿಣ ಕನ್ನಡ ಜಿಲ್ಲೆಯ
18 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಲು ರಾಜ್ಯದ ಸರ್ಕಾರ ಇತ್ತೀಚೆಗೆ ಮಂಜೂರಾತಿ ನೀಡಿದೆ. ನರ್ಸರಿಯಿಂದ ಪದವಿ ಪೂರ್ವ ಶಿಕ್ಷಣವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವ KPS ಮಾದರಿಯನ್ನು ಜಿಲ್ಲೆಯ ಇನ್ನಷ್ಟು ಶಾಲೆಗಳಿಗೆ ವಿಸ್ತರಿಸಲು ಗಮನ ಹರಿಸಲಾಗುವುದು. ಪಣಂಬೂರು ಮತ್ತು ತಣ್ಣೀರ್ಬಾವಿ ಕಡಲ ತೀರಗಳ ಅಭಿವೃದ್ಧಿ ಮತ್ತು ನಿರ್ವಹಣೆಗಾಗಿ ಖಾಸಗಿ ಸಹಭಾಗಿತ್ವದಲ್ಲಿ ಯೋಜನೆಯನ್ನು ಜಾರಿಗೊಳಿಸಲು ಕಾರ್ಯಾದೇಶ ನೀಡಲಾಗಿದೆ. ವಿವಿಧ ಪ್ರವಾಸಿ ಕಾರ್ಯಕ್ರಮಗಳಿಗೆ ಅನುದಾನ ನೀಡುವ ಮೂಲಕ ಜಿಲ್ಲೆಗೆ ಪ್ರವಾಸಿಗರನ್ನು ಆಕರ್ಷಿಸಲು ಒತ್ತು ನೀಡಲಾಗುತ್ತಿದೆ. ಮಂಗಳೂರಿನಲ್ಲಿ ಬಹುನಿರೀಕ್ಷಿತ ರಂಗಮಂದಿರ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದೆ. ಆ ಮೂಲಕ ಜಿಲ್ಲೆಯ ಸಾಹಿತ್ಯ ರಂಗಾಸಕ್ತರ ದೀರ್ಘಕಾಲದ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಿರ್ಮಾಣಗೊಳ್ಳುತ್ತಿರುವ ಕೊಂಕಣಿ ಭವನದ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಹೆಚ್ಚುವರಿ ಅನುದಾನ ಹಾಗೂ ಬ್ಯಾರಿ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹೊಸದಾಗಿ ಬ್ಯಾರಿ ಭವನವನ್ನು ಉಳ್ಳಾಳ ತಾಲೂಕಿನ ಅಸೈಗೋಳಿ ಎಂಬಲ್ಲಿ ನಿರ್ಮಿಸಲು ರಾಜ್ಯ ಸರ್ಕಾರ ಮಂಜೂರಾತಿ ನೀಡಿದೆ. ಮಂಗಳೂರು ತಾಲೂಕಿನ ಕಸಬಾ ಹೋಬಳಿಯಲ್ಲಿ ದೇರ್ಬೈಲ್ ಗ್ರಾಮದ ಸರ್ವೆ ನಂಬರ್ 129 ಮತ್ತು 113ರಲ್ಲಿ 3.285 ಎಕರೆ ಭೂಮಿಯನ್ನು ವಾಣಿಜ್ಯ ಕಚೇರಿ ಟೆಕ್ ಪಾರ್ಕ್ ಆಗಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಡಿಯಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರವು ಈಗಾಗಲೇ ಅನುಮೋದನೆ ನೀಡಿದೆ. ಈ ಯೋಜನೆಯ ಪ್ರಾಥಮಿಕ ಉದ್ದೇಶವು ಪ್ರದೇಶದ ತಾಂತ್ರಿಕ ಭೂದೃಶ್ಯವನ್ನು ಹೆಚ್ಚಿಸುವುದು, ವೈವಿಧ್ಯಮಯ ತಂತ್ರಜ್ಞಾನ ಕಂಪನಿಗಳನ್ನು ಆಕರ್ಷಿಸುವುದು ಮತ್ತು ಗಣನೀಯ ಆರ್ಥಿಕ ಮತ್ತು ಉದ್ಯೋಗ ಬೆಳವಣಿಗೆಯನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯಿಂದ ಉದ್ಯೋಗಗಳ ಸೃಷ್ಟಿಯೊಂದಿಗೆ ಸ್ಥಳೀಯ ಜೀವನೋಪಾಯ ಮತ್ತು ಒಟ್ಟಾರೆ ಸಮೃದ್ಧಿ ಸುಧಾರಣೆಯ ನಿರೀಕ್ಷೆ ಇದೆ. ನಗರ ವ್ಯಾಪ್ತಿಯಲ್ಲಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು ತಲಪಾಡಿಯಿಂದ ಸೂರತ್ಕಲ್ವರೆಗೆ ರಿಂಗ್ ರೋಡ್ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಲಿದೆ. ಸಹಬಾಳ್ವೆ ಸಹಿಷ್ಣುತೆಗೆ ಹೆಸರಾದ ನಾವೆಲ್ಲರೂ ಈ ನಾಡಿನ ಪರಂಪರೆ, ಐತಿಹಾಸಿಕತೆ ಮತ್ತು ಸಂಸ್ಕೃತಿಯನ್ನು ಉಳಿಸಲು ಸದಾ ಬದ್ಧರಾಗಿರಬೇಕು. ಜಾತಿ ಮತಗಳ ಭೇದ ಭಾವವನ್ನು ತೊರೆದು ಜಿಲ್ಲೆಯ ಎಲ್ಲ ಜನತೆ ಸಹೋದರ ಭಾವನೆಯಿಂದ ನಡೆದುಕೊಳ್ಳುವುದರ ಮೂಲಕ ರಾಜ್ಯ ಹಾಗೂ ಜಿಲ್ಲೆಯಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಎಲ್ಲರೂ ಸಹಕರಿಸಬೇಕಾಗಿದೆ. ಈ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಲ್ಲಿ ನಾವೆಲ್ಲರೂ ಸೇರಿ ಶ್ರಮಿಸೋಣ ಎಂದು ಆಶಿಸುತ್ತೇನೆ. ನಾಡಿನ ಮತ್ತು ಜಿಲ್ಲೆಯ ಭೌತಿಕ, ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಯೂ ಸೇರಿದಂತೆ ಸರ್ವಾಂಗೀಣ ಪ್ರಗತಿ ಸಾಧಿಸಲು ನಾವೆಲ್ಲರೂ ಕಂಕಣಬದ್ಧರಾಗಿ ಶ್ರಮಿಸೋಣ. ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸುವುದರೊಂದಿಗೆ ಸದೃಢ, ಸಮೃದ್ಧ ಹಾಗೂ ಸ್ವಾವಲಂಬಿ ಕರ್ನಾಟಕವನ್ನು ನಿರ್ಮಿಸಲು ಪಣ ತೋಡೋಣ. ಎಂದೆಂದು ಕನ್ನಡ ಉಸಿರಾಗಲಿ, ಕನ್ನಡ ಸದಾ ಹಸಿರಾಗಿರಲಿ ಎಂಬ ಹಾರೈಕೆಯೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ. ಪರೇಡ್ ದಂಡ ನಾಯಕರು ಕವಾಯತಿನ ಮುಕ್ತಾಯ ಮತ್ತು ನಿರ್ಗಮನಕ್ಕೆ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಸ್ಕೌಟ್ಸ್ ಬಾಲಕರ ತಂಡದ ಅಶೋಕನಗರ ಉರ್ವ RSP ಬಾಲಕಿಯರ 10 ಮಂದಿ ಸಾಧಕರನ್ನ ಜೊತೆಯಾಗಿ ಗೌರವಿಸಲಾಗುತ್ತದೆ. ತಮ್ಮ ಹೆಸರನ್ನ ಕರೆದಂತೆ ವೇದಿಕೆಯ ಗಂಗಾಧರ ಎಸ್ ಪೂಜಾರಿ, ಶ್ರೀ ಅಸಂಗಪ್ಪ ಎಸ್ ಪಾಲ್ತಿ, ಶ್ರೀ ಶ್ರೀನಿವಾಸ ಶೆಟ್ಟಿ, ಕುಮಾರಿ ನಾವು ಮೆಚ್ಚು ಫಲಕವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಮಾನ್ಯ ಸಚಿವರು ಮೆಚ್ಚು ಫಲಕವನ್ನ ವಿದ್ಯಾರ್ಥಿಗಳಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿ ಮಾಡಿಕೊಂಡಿದ್ದೇನೆ. ಪ್ರಥಮ ಸ್ಥಾನ ಪ್ರದಾನಕ್ಕೆ ಅಣಿಯಾಗುತ್ತಿದೆ, ಸಾಧಕರು ಸಹಕರಿಸಬೇಕು. ಕನ್ನಡ ರಾಜ್ಯೋತ್ಸವದ ಪಥಸಂಚಲನದಲ್ಲಿ ಉತ್ತಮ ನಿರ್ವಹಣೆ ತೋರಿ ಪ್ರಥಮ ಸ್ಥಾನ ಪಡೆದವರು ಸ್ಕೌಟ್ಸ್ ಬಾಲಕರ ತಂಡ, SDM ಶಾಲೆ ಅಶೋಕನಗರ ಉರ್ವ ಮಂಗಳೂರು. ಮಾಸ್ಟರ್ ಅಜಯ್ ಕುಮಾರ್ ಇವರು ಮೆಚ್ಚು ಫಲಕವನ್ನ ಮಾನ್ಯ ಸಚಿವರಿಂದ ಪಡ್ಕೊಳ್ತಾ ಇದ್ದಾರೆ.
ಕರ್ನಾಟಕ ರಾಜ್ಯೋತ್ಸವದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಕರ್ನಾಟಕ ರಾಜ್ಯೋತ್ಸವದ 70ನೇ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಯನ್ನು ಸಾಮಾಜಿಕ ಸೇವೆಯನ್ನು ಘೋಷಿಸಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಮಣಮಗನಾದ ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಒಂದು ವೇದಿಕೆಯ ಸಹಕಾರದಿಂದ ಮತ್ತು ಈ ಒಂದು ಪ್ರಶಸ್ತಿಯನ್ನು ನನಗೆ ಸ್ವಲ್ಪ ಅವಕಾಶವನ್ನು ನೀಡಲಾಗಿದೆ. ಆದ್ದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಇವತ್ತು ಯಾರೆಲ್ಲ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುವ ಶುಭಾಶಯವನ್ನು ಹೇಳುತ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಸಮಾಜದ ಒಳಿತಿಗಾಗಿ ಸಮಾಜ ಸೇವೆಯನ್ನು ಇನ್ನೂ ನಾನು ಮಾಡುತ್ತೇನೆ ಎಂದು ಈ ಮೂಲಕ ಹೇಳುತ್ತೇನೆ. ಅದೇ ರೀತಿ ಇವತ್ತಿನ ಜಿಲ್ಲಾ ಸಮಾಜೋತ್ಸವ ನನಗೆ ಸಿಕ್ಕಿದ್ದನ್ನು ನಾನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಗೆ ಇದನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಯುಟಿ ಖಾದರ್ ಅವರಿಗೂ ಕೂಡ ಈ ನನ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಜಯವಾಗಲಿ. ವಿಜಯ್ ಮುಸ್ಲಿಂ ರಿಜಿಸ್ಟರ್ಡ್ ಬೋಳಾರ ಒಂದಿಂಗಳ ಈ ಸರಿ 55ನೇ ವಾರ್ಷಿಕೋತ್ಸವ ಈ ಒಂದು ಶುಭ ಸಂದರ್ಭ ಇಂಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಡ ಒಂದು ಭಾರಿ ಖುಷಿ ಹೊಂದುಂಡು. ಇಂಗಳಿಗೆ ಇಂಗಳ ಸಮಾಜ ಸೇವೆ ಅಂಚನೆ ಇತರ ಇಂಚಿನ ಚಟುವಟಿಕೆಗೆ ಸರ್ಕಾರ ಒಂದು ಚಟುವಟಿಕೆ ಗುರುತಿಸಿದ್ದು ಈ ಒಂದು ಪ್ರಶಸ್ತಿ ಕೊಡ್ತಂಡು ನೆಕ್ ಸಹಕಾರ ಮಂತ್ರಿನ ಮಾತೆಗಳ ಈ ಕೊಟ್ಟು ಧನ್ಯವಾದ ಕೊಡೋದು ಈ ಒಂದು ಪ್ರಶಸ್ತಿದವರ ತುಂಬಾ ನೆಟ್ಲು ಹೆಚ್ಚಿನ ಸಮಾಜ ಸೇವೆ ಮಾಡ್ಕೊಂಡು ಯೋಗ ಬಗ್ಗೆ ಆ ದೇವಿ ಹಿಂಗೆ ಒದಗಾದ ಕೊಡೋಣ ಈ ಕೊಟ್ಟು
ಕಳೆದ 55 ವರ್ಷಗಳಿಂದ ಕೇವಲ ಧಾರ್ಮಿಕ ಕ್ಷೇತ್ರದಲ್ಲಿ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರದಲ್ಲಿ ಆಗಿರ್ಬೋದು ತಮ್ಮನ್ನು ತೊಡಗಿಸಿಕೊಂಡು ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಬೋಳಾರ ನಾಗರಿಕರ ಎಲ್ಲರಿಗೂ ಕೂಡ ನಮ್ಮ ವಿಜಯ ಗೇಮ್ಸ್ ಟೀಮ್ ಬೋಳಾರದ ಪರವಾಗಿ ಅಧ್ಯಕ್ಷರ ಹಾಗೂ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದರೆ ಇಷ್ಟರ ತನಕ 55 ವರ್ಷ ನಾವೊಂದು ನಡ್ಕೊಂಡು ಬರಬೇಕಾದ್ರೆ ನಮ್ಮ ಊರಿನ ಜನತೆ ಕಾರಣ. ಆ ಪ್ರಯುಕ್ತ ಊರಿನ ಜನತೆಗೆ ಹಾಗೂ ಈ ಒಂದು ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ದೊರಕಲು ಕಾರಣಕರ್ತರಾದ ಎಲ್ಲ ರಾಜಕೀಯ ನಾಯಕರುಗಳಿಗೆ ಹಾಗೂ ಸಾಮಾಜಿಕ ನಾಯಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಜಯ ಗೇಮ್ಸ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಅದೇ ರೀತಿಯಲ್ಲಿ ಕನ್ನಡ ಸಾಂಸ್ಕೃತಿಕ ಇಲಾಖೆ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಕೂಡ ಪದಾಧಿಕಾರಿಗಳು ನನಗೆ ತುಂಬ ಹೃದಯದ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕೂಡ ವಿಜಯ ಗೇಮ್ಸ್ ಟೀಮ್ ಬೋಳಾರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ವಿಜಯ ಗೇಮ್ಸ್ ಟೀಮ್ ಬೋಳಾರ ಕಿ ಸೇವಾ ಸಂಘ ನಮ್ಮೂರದಲ್ಲಿ ಸೇವಾ ಸಂಘ ಅಲೇಕಲ ಉಲ್ಲಾಲ ಈ ಸಂಸ್ಥೆಯು ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ, ಶೈಕ್ಷಣಿಕ, ಕ್ರೀಡೆ ಅದೇ ರೀತಿ ಸರ್ವ ವಿಧದಲ್ಲೂ ಕೂಡ ಸೇವೆಯನ್ನು ಬಹಳಷ್ಟು ಗೌರವಯುತವಾಗಿ ಮಾಡಿಕೊಂಡು ಬಂದಿರುತ್ತಾರೆ. ವಿಶೇಷವಾಗಿ 2 ಆಂಬ್ಯುಲೆನ್ಸ್ ಅನ್ನು 24x7 ಈ ಮೂಲಕ ರೋಗಿಗಳಿಗೆ ಸಂಜೀವಿನಿಯಾಗಿ ಇವರು ಪ್ರತಿಯೊಬ್ಬ ಇದರ ಏನು ಕಾರ್ಯಕರ್ತರಿದ್ದಾರೆ, ಸದಸ್ಯರಿದ್ದಾರೆ, ಅವರು ದಿನನಿತ್ಯ ಈ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉಲ್ಲಾಲಕ್ಕೆ ಒಂದು ಮಾದರಿ ಯೋಗ್ಯವಾದಂತಹ ಒಂದು ಸಂಸ್ಥೆಯನ್ನಾಗಿ ನಮ್ಮೂರ ಧ್ವನಿಯನ್ನು ಮಾಡಿರುವುದು ಬಹಳ ಖುಷಿಯ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾವುದೇ ಪ್ರಚಾರವಿಲ್ಲ, ಅಹಮ್ಮಿಲ್ಲದೆ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡುವುದರ ಮೂಲಕ ಇವರ ಈ ಸೇವೆಯನ್ನು ನಮ್ಮ ಜಿಲ್ಲಾಡಳಿತವು ಗುರುತಿಸಿಕೊಂಡು ಮಾನ್ಯ ಸ್ಪೀಕರ್ ಅವರ ಆದೇಶದ ಮೇರೆಗೆ ಇವತ್ತು ನಮಗೆ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುವುದಕ್ಕೆ ಮಾನ್ಯ ಸ್ಪೀಕರ್ ಅವರಿಗೂ ಮತ್ತು ಜಿಲ್ಲಾಡಳಿತಕ್ಕೂ ಕೂಡ ನಮ್ಮೂರ ಧ್ವನಿಯ ಪರವಾಗಿ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಪ್ರಶಸ್ತಿಯ ಮೂಲಕ ಈ ಸಂಸ್ಥೆ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಇದು ಬಹಳಷ್ಟು ಒಂದು ಜವಾಬ್ದಾರಿಯನ್ನು ನೀಡಿದೆ. ಇನ್ನೂ ಕೂಡ ಈ ನಮ್ಮೂರ ಧ್ವನಿ ಸಂಸ್ಥೆಯ ಸೇವೆಯನ್ನು ಇನ್ನೂ ಹೆಚ್ಚಿಗೆ ಮಾಡಲು ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಸಂದರ್ಭಕ್ಕೆ ವಿಶೇಷವಾಗಿ ಜಗತ್ತಿನ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಸರ್ವ ಸ್ತುತಿಯನ್ನು ಸಲ್ಲಿಸುವುದರ ಮೂಲಕ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಸೇವಾ ಸಂಘ ಅಲೇಕಲ ಉಲ್ಲಾಲ ಈ ಒಂದು ಸುಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಮ್ಮ ಈ ಸೇವೆಯನ್ನು ಮನಗಂಡು ಸನ್ಮಾನ್ಯ ಯುಟಿ ಖಾದರ್, ಅದೇ ರೀತಿಯಲ್ಲಿ ಜಿಲ್ಲಾಡಳಿತ ನಮ್ಮ ಈ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಬಹಳ ಸಂತೋಷ ಮಾಡಿಕೊಂಡಿದೆ. ಮುಂದೆಂದು ನಾವು ನಮ್ಮ ಸಮಾಜ ಸೇವಾ ವೃತ್ತಿಯಲ್ಲಿ ಬಹಳಷ್ಟು ಮುಂದುವರಿಯಲು ಈ ಒಂದು ಪುರಸ್ಕಾರ ಬೆಂಬಲವಾಗಿ ನಿಲ್ಲಲಿ ಅಂತ ನಾನು ಹಾರೈಸ್ತೇನೆ. ನಾವು ಇನ್ನು ಮುಂದಕ್ಕೂ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಲಿದ್ದೇವೆ. ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮುನ್ನಡೆಸುತ್ತೇವೆ ಅನ್ನುವ ಭರವಸೆಯೊಂದಿಗೆ ನಾನು ಹೇಳಬಯಸುತ್ತೇನೆ. ಮಂಗಳೂರು ನಗರದ
ಕಾವೂರಿನ ಮುಲ್ಲಕಾರ್ ಫ್ರೆಂಡ್ಸ್ ಸರ್ಕಲ್ ಇವತ್ತು ಸತತವಾಗಿ ಈ ಸಂಘ ಸಂಸ್ಥೆ ನೋಂದಣಿ ಮಾಡಿಕೊಂಡು ಬಂದಿದ್ದು ಸಮಾಜಮುಖಿ ಹಲವು ಕಾರ್ಯಕ್ರಮಗಳಿಂದ ಇವತ್ತು ಜನಮನ್ನಣೆ ಗಳಿಸಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಪಡೆಯುವ ಪಾತ್ರ ಇವತ್ತು ನಮಗೆ ಬಹಳ ಒಂದು ಹೆಮ್ಮೆ ಎನಿಸಿದೆ. ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಿರಂತರವಾಗಿ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇವತ್ತು ಈ ಒಂದು ಪ್ರಶಸ್ತಿಗೆ ಪಾತ್ರಕ್ಕೆ ಅರ್ಹರಾಗಿರುವಂತೆ ಇದಕ್ಕೆ ಕಾರಣಕರ್ತರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿ ಅಧ್ಯಕ್ಷರಿಗೂ ಹಾಗೂ ನಮ್ಮ ನಾಯಕರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮನ್ನು ಗುರುತಿಸಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದಂತಹ ಸನ್ಮಾನ್ಯ ಇನಾಯತ್ ಅಲಿ ಹಾಗೂ ಸ್ಪೀಕರ್ ಸಹೋದರ ಯುಟಿ ಖಾದರ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸರ್ ಬಾಕುಡ ಸಮಾಜ ಸೇವಾ ಸಮಿತಿದ ಇನ್ನೊಂದು ಎಂಕ್ಲೆಗ್ ಒಂದು ಪ್ರಶಸ್ತಿ ಇತ್ತಿನ ಭಾರಿ ಸಂತೋಷ. ಎಂಕ್ಲ 15 ಸಹನದ ಮಾತೆರೆಗ್ಲ ಭಾರಿ ಖುಷಿ ಅಂಚೆನೆಟ್ಟು ಎಂಕ್ಲೆಗ್ ಈ ಸಂದರ್ಭಡಿಯನ್ನು ಮಾತೆರೆಗ್ಲ ಅಭಿನಂದನೆ ಮಾಡ್ತಂದಿಲ್ಲ. ಮಾತೆರೆಗ್ಲ ಆಡಳಿತ ಮಂಡಳಿಗೆ ಎಂಕಲ ಸಮಾಜ ಸಮಿತಿ ದಾಖಲೆ ಮಾತೆರೆಗ್ಲ ಬಾಕುಡ ಸೇವಾ ಸಮಿತಿಗೆ ಮಾತೆರೆಗ್ಲ ಬಾಕುಡ ಬಂಧುಲೆಗೆ ಮಾತೆರೆಗ್ಲೆಯನ್ನು ನೆನಪುಕೊಂಡಿಲ್ಲ. ಈ ವಿಷಯಗಳು ಸಂತೋಷ. ನಮಸ್ಕಾರ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಲ ನಮಗೆ 2025ನೇ ಇಸವಿಯಲ್ಲಿ ನಮಗೆ ಜಿಲ್ಲಾ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದೆ. ಇದಕ್ಕೆ ನಮ್ಮ ಯುಟಿ ಖಾದರ್ ನಮ್ಮನ್ನು ಈ ಜಾತಿ ಸಮುದಾಯದಲ್ಲಿ ನಮಗೆ ಒಂದು ಅಂಬೇಡ್ಕರ್ ಸಂವಿಧಾನ ವಿಧಾನ ಅವರ ಕೊಡುಗೆ ಹಾಗೂ ಯುಟಿ ಖಾದರ್ ಸರ್ ಅವರಿಂದ ಹಾಗೂ ಹರೀಶ್ ಕುಮಾರ್ ಮತ್ತು ಎಲ್ಲರ ಸಹಮುಖದಲ್ಲಿ ನಮಗೆ ಸಿಕ್ಕಿರುತ್ತದೆ. ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ವಾಸವಾಗಿರುವಂತಹ ಬಾಕುಡ ಸಮಾಜ ಸೇವಾ ಸಮಿತಿಯ 18 ದೇವಸ್ಥಾನಗಳು, ನಾಗವನಗಳು ಇದೆಲ್ಲದಕ್ಕೂ ಒಂದು ಸಿಕ್ಕಿದಂತಹ ಒಂದು ಗೌರವ. ಇದಕ್ಕೆ ಈ ಪ್ರಶಸ್ತಿ ಸಿಗಲಿಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಹಾಗೂ ಸರ್ಕಾರದ ಸಚಿವರಿಗೂ ಹಾಗೂ ಈ ಊರಿನ ಎಮ್ಮೆಲ್ಯೆ ಎಲ್ಲ ಶಾಸಕರಿಗೂ ನಾವು ಹೃದಯಸ್ಪರ್ಶಿ ಅಭಿನಂದನೆಗಳು ಸಲ್ಲಿಸ್ತೇವೆ. ಇನ್ನು ಮುಂದೆ ಒಳ್ಳೆ ರೀತಿಯ ಸೇವೆ ಮಾಡುವಂತಹ ಅನುಗ್ರಹ ಪರಮಾತ್ಮ ಕರುಣಿಸಲಿ. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘ ರಿಜಿಸ್ಟರ್ಡ್ ಗ್ರಾಮಚಾವಡಿ ಕೊಣಾಜ 2025-26 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಘಕ್ಕೆ ದೊರಕಿರುವುದು ತುಂಬ ಸಂತೋಷಕರವಾಗಿದೆ. ಈ ನಿಟ್ಟಿನಲ್ಲಿ ನಾನು ನಮ್ಮ ಕಳೆದ 45 ವರ್ಷಗಳಿಂದ ಸಂಘಕ್ಕೆ ಸೇವೆ ಸಲ್ಲಿಸಿದಂಥ ಹಿರಿಯ ಚೇತನಗಳು ಈಗ ಕೆಲವು ಮಂದಿ ನಮ್ಮೊಟ್ಟಿಗೆ ಇಲ್ಲ. ಆದರೂ ಕೂಡ ಅವರ ಶ್ರಮ ಹಾಗೂ ಈಗ ಪ್ರಸ್ತುತ ನಮ್ಮೊಟ್ಟಿಗಿರುವಂತಹ ಎಲ್ಲ ಮಾಜಿ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ 5 ಗ್ರಾಮದ ಸ್ವಜಾತಿ ಬಾಂಧವರಿಗೂ ಕೂಡ ಈ ಒಂದು ಗೌರವ ಸಂದಿದೆ ಅನ್ನುವಂಥ ಸಂತೋಷ ನಮಗಿದೆ. ನಮ್ಮ ಧಾರ್ಮಿಕವಾಗಿಯೂ, ಸಾಮಾಜಿಕವಾಗಿಯೂ, ಆರ್ಥಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಸೇವಾ ರೂಪದಲ್ಲಿಯೂ ನಮ್ಮ ನಾರಾಯಣಗುರು ಸೇವಾ ಸಂಘ ಹಲವಾರು ರೀತಿಯ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಇದರ ಪ್ರತಿಫಲವಾಗಿ ಇಂದು ನಮಗೆ ಈ ಗೌರವ ಸಿಕ್ಕಿರುವುದು ನಿಜಕ್ಕೂ ಸಂತೋಷವಾಗಿದೆ. ಈ ಗೌರವ ಸಿಕ್ಕಿದ ನಂತರ ಇನ್ನು ಮುಂದಕ್ಕೆ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ. ತಲೆಗೆ ಹಾಕಿದಂಥ ಪೇಟ ಆಗಿರ್ಬೋದು, ಕೊಟ್ಟಂಥ ಸ್ಮರಣಿಕೆ ಗೌರವ ಇರ್ಬೋದು, ಇದು ಇನ್ನಷ್ಟು ಜವಾಬ್ದಾರಿಯನ್ನು ಮಾಡಲಿಕ್ಕೆ ನಮಗೆ ಒಂದು ಸ್ಫೂರ್ತಿದಾಯಕವಾಗಿದೆ. ಈ ನಿಟ್ಟಿನಲ್ಲಿ ಇದಕ್ಕೆ ತುಂಬ ಮಂದಿ ನಮಗೆ ಶಿಫಾರಸು ಮಾಡಲಿಕ್ಕೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಸರ್ವ ನಾಗರಿಕ ಬಾಂಧವರಿಗೆ GHM ಫೌಂಡೇಶನ್ ನೀಡುವ ವಂದನೆಗಳು. ಮತ್ತು ನಾವು ಈ ಸಲ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಿಟ್ಟಿಸಿಕೊಂಡಿದ್ದೇವೆ. ಇದು ಹರವಾಗಿ ನಮ್ಮ ಸಂಸ್ಥೆಗೆ ಒಂದು ಸಂದ ಗೌರವ ಅಂತ ಹೇಳ್ತೇವೆ. ನಾವು ಒಂದು 8 ವರ್ಷಗಳಿಂದ ಅವಿರತವಾಗಿ ಜನ ಮನ್ನಣೆ ಗಳಿಸಿ
ಕಷ್ಟ ಕಾರ್ಪಣ್ಯಗಳು ಸ್ಪಂದಿಸಿ, ಅದು ರೇಷನ್ ಕಿಟ್ ಆಗಲಿ, ಆರೋಗ್ಯದ ವಿಷಯ ಆಗಲಿ, ಎಜುಕೇಷನ್ ವಿಷಯ ಆಗಲಿ, ಎಲ್ಲ ವಿಧ ಸಾಮೂಹಿಕವಾಗಿ ಕಾರ್ಯಪ್ರವೃತ್ತವಾಗಿ 24x7 ಈ ನಮ್ಮ ಕಾರ್ಯ ಚಟುವಟಿಕೆ ನಡೆದುಕೊಂಡು ಬಂದಿರುತ್ತೇವೆ. ಅದಕ್ಕಾಗಿ ನಮ್ಮ ಸರ್ಕಾರ ಅರ್ಹವಾಗಿಯೇ ನಮಗೆ ಈ ಪ್ರಶಸ್ತಿಯನ್ನು ನೀಡಿದೆ. ನಮಗೆ ಇನ್ನಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿಕೊಟ್ಟಿದೆ. ಅಂದರೆ ಇನ್ನೂ ಸಹ ಸಮಾಜಮುಖಿ ಕಾರ್ಯಕ್ರಮವನ್ನು ನೆರವೇರಿಸಲು ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಾವು ಇನ್ನೂ ಸಹ ಹೆಚ್ಚಿನ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯವನ್ನು ಚಟುವಟಿಕೆಯನ್ನು ನೀಡುತ್ತೇವೆ ಎಂದು ಭರವಸೆಯನ್ನು ನಾವು ನೀಡುತ್ತೇವೆ. ನಮಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. GHM ಫೌಂಡೇಶನ್ ಮಾಡಿದಂತಹ ಈ 8 ವರ್ಷದಿಂದ ನಿರಂತರ ಆರೋಗ್ಯ, ಶಿಕ್ಷಣ ಎಲ್ಲ ವಿಭಾಗದಲ್ಲೂ ನಾವು ಮಾಡಿಕೊಂಡು ಬಂದಂತಹ ನಮ್ಮ ಕಾರ್ಯವನ್ನು ಮನಗಂಡು ಜಿಲ್ಲಾಡಳಿತ, ಅದೇ ಥರ ಸ್ಪೀಕರ್ ಆದಂಥ UT ಖಾದರ್ ಅವರು, ಅದೇ ಥರ ನಮ್ಮ ರಮನಾಥ್ ರೈ ಅವರು ತುಂಬ ನಮಗೆ ಸಹಕಾರ ಮಾಡಿ ಈ ಜಿಲ್ಲಾಡಳಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಇದು ನಮಗೆ ಜವಾಬ್ದಾರಿ ಇನ್ನೂ ಸಹ ಜಾಸ್ತಿ ಮಾಡಿದೆ. ಇನ್ನು ಬರುವಂಥ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ದೇವರು ನಮಗೆಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ತಿಕ್ಕಿನ ಬಗ್ಗೆ ಅಪಾರ ಗೌರವಲ ಹೆಮ್ಮೆಲ ಉಂಡು. ಈ ಪ್ರಶಸ್ತಿ ಎಂಕ್ ವೈಯಕ್ತಿಕ ತಿಕ್ಕಿನ ಹಿಡಿದು ಎನ್ನಡ್ದಿಲ್ಲ ಎನ್ನ ಕುಟುಂಬದಲ್ಲಿ ಹೆಚ್ಚ ಅಭಿಮಾನ ಸಂಭ್ರಮ ಉಪುನೆನ್ನ ಸಾಯಿ ಪರಿವಾರ ಸಂಸ್ಥೆಗೆ ಪ್ರತಿ ಸದಸ್ಯರ ಏನಾದ್ರು ಜಾಸ್ತಿ ಸಂಭ್ರಮ ಅಂತಿದ್ದಾರೆ. ಅಂಚಾದ ಈ ಪ್ರಶಸ್ತಿ ಅಕ್ಕಿನ ಪ್ರಯತ್ನ ಯಾಕಂದ್ರೆ ಕೆಲವತ್ತು ಸಹೋದರ ಮಿತ್ರರನ್ನ ಪ್ರಯತ್ನ ಈ ಪ್ರಶಸ್ತಿಗೆ ಆಯ್ಕೆ ಅಂಚೆನೆ ಜಿಲ್ಲಾಡಳಿತಗಳ ಆಯ್ಕೆ ಮಂತಿನಕ್ಕೆ ಧನ್ಯವಾದ ಪಂಪೆ. ಪ್ರವೀಣನ್ನೇ ನಮ್ಮ ಸಾಯಿ ಪರಿವಾರದ ಗೌರವಾಧ್ಯಕ್ಷರೇ ಅವರಿಗೆ ಈ ಪೊರ್ತುಡು ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನಂಕ್ಲೆಗೆ ಒಂಜಿ ಭಾರಿ ಖುಷಿತ ವಿಷಯ. ಸಾಯಿ ಪರಿವಾರಡ್ ನಮ್ಮ ಒಟ್ಟಿಗೆ ಇತ್ತದು ಆರು ಧಾರ್ಮಿಕ ಅವಾರ್ಡ್, ಶೈಕ್ಷಣಿಕ ಅವಾರ್ಡ್, ಸಾಮಾಜಿಕ ಅವಾರ್ಡ್ ಪೂರಾ ರೀತಿಯ ಸೇವೆಯನ್ನು ಮಂತೊಂದು ಬರ್ತಿದ್ದಿನಾರು ನಲ್ಲ ದುಮ್ಮಗಲ ಸಾಯಿ ಪರಿವಾರದ ಒಟ್ಟಿಗೆ ಇತ್ತದು ಅಂಜನೆ ಜನಕುಲ್ನ ಒಟ್ಟಿಗೆ ಇತ್ತದು ಅರೆಗೆ ಸಮಾಜ ಸೇವೆ ಮಾಡ್ತಾರೆ. ನಲ್ಲ ದೇವರು ಆಯುರಾರೋಗ್ಯನ ಕೊರಡು ಬಂದು ಯಾರು ಏನಂದ್ರೆ 2025ನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸನ್ಮಾನಿತ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ನಮ್ಮೊಂದಿಗಿದ್ದಾರೆ. ಬಹಳ ಸಂತೋಷವಾಗ್ತಿದೆ. ಯಾಕಂದರೆ ಅರ್ಹ ಅಭ್ಯರ್ಥಿಗಳಿಗೆ ತಾವು ಮಾಡಿದಂಥ ಸೇವೆಗೆ ಸಂದಿರುವಂಥ ಗೌರವ ಇದು ಪ್ರವೀಣ್ ಶೆಟ್ಟಿ ಅವರಿಗೆ. ಯಾಕಂದರೆ ಬಹಳಷ್ಟು ನೊಂದವರ ಪರವಾಗಿ ತನ್ನ ಸ್ವರವಾಗಿ ಒಂದಷ್ಟು ತನ್ನ ದುಡಿದಂಥ ಒಂದು ಪಾಲನ್ನು ಅವರಿಗೆ ಮೀಸಲಿಟ್ಟು ಈ ಒಂದು ಯಾರು ನಿರ್ಗತಿಕರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವರಿಗೆ ಸಹಾಯ ಹಸ್ತವನ್ನು ನೀಡುವಂಥ ವ್ಯಕ್ತಿ ಸನ್ಮಾನಿತ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ. ಯಾವತ್ತೂ ಇವರನ್ನು ಸರ್ಕಾರ ಗುರುತಿಸಬೇಕಿತ್ತು, ಆದರೆ ಈ ವರ್ಷ ಈ ಸರ್ಕಾರ ಗುರುತಿಸಿ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಇನ್ನಷ್ಟು ಅವರಿಂದ ಕೆಲಸಗಳಾಗಬೇಕಾಗಿದೆ. ಯಾಕಂದರೆ ಸಮಾಜಮುಖಿ ಕೆಲಸ ಆಗಿರ್ಬೋದು, ಅಥವಾ ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಪ್ರತಿಯೊಂದು ಸಾಂಸ್ಕೃತಿಕ ರಂಗ ಇರ್ಬೋದು, ಪ್ರತಿಯೊಂದು ರಂಗದಲ್ಲಿ ಕೂಡ ಪ್ರವೀಣ್ ಶೆಟ್ಟಿ ಅವರ ಆ ಸೇವೆಯನ್ನು ಪರಿಗಣಿಸಿಕೊಟ್ಟಂತಹ ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಮೊದಲಿಗೆ ಸರ್ಕಾರಕ್ಕೆ ಮತ್ತು ನನ್ನ ಎಲ್ಲ ಈ ಬಂಧುಗಳಿಗೆ ಕೂಡ ನಾನು, ಯಾಕಂದರೆ ಪುರುಷೋತ್ತಮ್ ಕಲ್ಲಪ್ಪರವರು ಯಾವತ್ತೂ ಕೂಡ ಹೇಳ್ತಾರೆ, ನಮ್ಮ ಪ್ರವೀಣ್ ಶೆಟ್ಟಿ ಅವರು ಯಾವತ್ತೂ ಒಬ್ಬ ಕೊಡುಗೈ ರಾಣಿ, ಅದರೊಂದಿಗೆ ಬಹಳಷ್ಟು ಕೆಲಸವನ್ನು ಮಾಡುವವರು. ಅವರ ಕೆಲಸಕ್ಕೆ ಇವತ್ತೊಂದು ಸಾಕ್ಷಿಯಾಗಿ ಅವರಿಗೆ ಪ್ರಶಸ್ತಿ ಬಂದಿದೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ಪ್ರವೀಣನ್ನ ನಿಮ್ಮ ಬದುಕು ಬಂಗಾರವಾಗಲಿ, ಒಳಿತಾಗಲಿ, ಬೆಳಕಾಗಲಿ, ಶುಭವಾಗಲಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದಿಂದ ನಮ್ಮ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ 1972ನೇ ಇಸವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಸ್ಪರ್ಧಿಸಿದ ಆದಿದ್ರಾವಿಡ ಸಮುದಾಯದ PD ಬಂಗೇರವರ ಪುತ್ರ ಇವರಿಗೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಲಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಥಮವಾಗಿ ಜಿಲ್ಲೆಯಲ್ಲಿ ಆದಿದ್ರಾವಿಡ ಸಮುದಾಯಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿ, ಈ ಸಂದರ್ಭದಲ್ಲಿ ನಾನು ಎಲ್ಲ ಕರ್ನಾಟಕ ರಾಜ್ಯದ ಆದಿದ್ರಾವಿಡ ಸಮುದಾಯದ ಪರವಾಗಿ ನಾನು ಅವರನ್ನು ಅಭಿನಂದಿಸಿದ್ದೇನೆ. ಹಾಗೆ ಇನ್ನೂ ಕೂಡ ಅವರಿಗೆ ಈ ಒಂದು ಕನ್ನಡ, ತುಳು ಮತ್ತು ಕನ್ನಡ ನಾಟಕ ಮತ್ತು ಸಾಹಿತ್ಯ ಚಿತ್ರವನ್ನು ನಟಿಸಿ ಅಭಿನಯಿಸಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿ ಈ ಸಂದರ್ಭದಲ್ಲಿ ಅವರನ್ನು ನಾನು ರಾಜ್ಯದ ಎಲ್ಲ ಆದಿದ್ರಾವಿಡ ಸಮುದಾಯದ ಪರವಾಗಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ರಾಜ್ಯೋತ್ಸವದ ಶುಭಾಶಯ. ನಮ್ಮ ಈ ಒಂದು ಕರ್ನಾಟಕ ಶಿವಸೇವಾ ಸಮಿತಿ
ಅಂದರೆ ಕಾರ್ನಾಡ್ ಸದಸ್ಯರು ಸ್ಥಾಪಿಸಿದಂಥ 98ನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ವಿ. ಇದರ ಅಧ್ಯಕ್ಷ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ಕಲಾವಿದನಾಗಿ ನಾನು ಸಾಧಾರಣ 69ರ ವಿಷಯದಿಂದ 30ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿ ಜಿಲ್ಲೆಯಾದ್ಯಂತ ಪ್ರದರ್ಶಿಸಿ ನಾನು ಜನರ ಆಶೀರ್ವಾದ ಪಡೆದಿದ್ದೇನೆ. ಇದೀಗ ನಮ್ಮ ಆದಿರಾಡ ಸಮಾಜ ಸೇವಾ ಜನರ ಮುಖಂಡರು, ನಮ್ಮ ಕಾಂಗ್ರೆಸ್ಸಿನ SC ಮುಖಂಡರಾದ ದಿನೇಶ್ ಮುಳ್ಳೂರು ಹಾಗೂ ನಮ್ಮ ಸಮಾಜ ಸೇವಕರಾದ ಹಾಗೂ ನಮ್ಮ ಮುಖಂಡರಾದ ಪ್ರೇಮ್ ಹಾಗೂ ನಮ್ಮನ್ನ ಅಧ್ಯಕ್ಷರಾದ ಯಾದವ್ ಅಂತ ಹಾಗೆ ಎಲ್ಲರೂ ನಮ್ಮೊಟ್ಟಿಗೆ ಕೂಡಿ ವಸಂತ್ ಈ ಎಲ್ಲರಿಗೂ ನಮಗೆ ಸಹಕರಿಸಿದ ಎಲ್ಲರಿಗೂ ನಾನು ಅನಂತ ಧನ್ಯವಾದ. ಬಂಧುಗಳೇ ನಮಸ್ಕಾರ. ರಾಮದಾಸ್ ಪಾಂಡೇಶ್ವರ ಅರ್ಹವಾದಂಥ ವ್ಯಕ್ತಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಯಾಕಂದರೆ ಓರ್ವ ನಾಟಕದ ರಚನೆಕಾರರಾಗಿ, ಅದರ ಪಾತ್ರಧಾರಿಯಾಗಿ, ನಿರ್ದೇಶಕರಾಗಿ ಕನ್ನಡ ಮತ್ತು ತುಳು ರಂಗದಲ್ಲಿ ಒಂದು ಇತಿಹಾಸವನ್ನು ಮೂಡಿದವರು, ಬಹಳಷ್ಟು ಹಿರಿಯರು. ಇವರಿಗೆ ಯೋಗ್ಯವಾದ ಸ್ಥಾನಮಾನ ಸಿಕ್ಕಿದೆ. ಯಾಕಂದರೆ ಮನುಷ್ಯ ಎಷ್ಟು ಸಾಧನೆ ಮಾಡಿದರೂ ಕೂಡ ಅವರನ್ನು ಗುರುತಿಸುವ ಬಹಳ ಕಡಿಮೆ. ಈ ನಿಟ್ಟಿನಲ್ಲಿ ಪ್ರೇಮನಾಥ್ ಬಲ್ಲಲ್ಬಾಗ್ರವರು ಕೂಡ ಇವರನ್ನೊಂದು ಗುರುತಿಸಿದ್ದಾರೆ. ಯಾಕಂದರೆ ಮೊನ್ನೆಯಿಂದ ತಾನೇ ಅಂದರೆ ಇದೀಗ ನಮ್ಮ UT ಖಾದರ್ ಅವರ ಅಲ್ಲಿ ಬಲಿ ಬಂದು ಇವರ ಏನೆಲ್ಲ ಸಾಧನೆ ಉಂಟು ಅದನ್ನು ತಿಳಿಸಿದಾಗ ಅವರು ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಯಾಕಂದರೆ ಇಂಥ ವ್ಯಕ್ತಿಗಳಿಗೆ ಸಿಗಬೇಕು. ಯಾಕಂದರೆ ಇಷ್ಟೊಂದು ಏಜ್ ಆದ ನಂತರ ಅವರಿಗೊಂದು ಏನು ಸಾರ್ಥಕ ಏನೆಂದರೆ ನನ್ನ ಒಂದು ಬದುಕಿಗೆ ನಾನು ಮಾಡಿದಂಥ ಸಾಧನೆಗೆ ಒಂದು ಪುರಸ್ಕಾರ ಸಿಕ್ಕಬೇಕು. ಅದರಲ್ಲಿ ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತ ತುಂಬ ಸಂತೋಷವಾಗ್ತಿದೆ. ಆದ್ದರಿಂದ ಸನ್ಮಾನಿಸಿದ ರಾಮದಾಸ್ ಪಾಂಡೇಶ್ವರ ಇವರ ಬದುಕು ಬಂಗಾರವಾಗಲಿ, ಇನ್ನಷ್ಟು ಅವರ ಕೈಯಲ್ಲಿ ಬರವಣಿಗೆಗಳು ಬರಲಿ ಅನ್ನುವ ಆಶಯದೊಂದಿಗೆ ಅವರಿಗೆ ಅಭಿನಂದನೆಗಳು. ಕರ್ನಾಟಕ ರಾಜ್ಯೋತ್ಸವದ ಈ 69ನೇ ಒಂದು ಕರ್ನಾಟಕ ರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಇವತ್ತು ಸಮಾಜ ಸೇವೆಯನ್ನು ಗುರುತಿಸಿ ಜಿಲ್ಲಾಡಳಿತ ಸಮಾಜದ ಕೆಲಸವನ್ನು, ಅದೇ ರೀತಿ ದೇವರ ಕೆಲಸವಂತೇಳಿ ಕಳೆದ 25 ವರ್ಷದಲ್ಲಿ ನನ್ನ ಜೀವನದಲ್ಲಿ ಹಲವಾರು ಸಂಘ ಸಂಸ್ಥೆಗಳೊಂದಿಗೆ, ಅದೇ ರೀತಿ ಬೇರೆ ಬೇರೆ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಸಮಾಜದ ಒಂದು ಶ್ರೇಯಸ್ಸು ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ನಾನು ಗುರುತಿಸಿಕೊಂಡಂಥ ಒಂದು ಕಾರಣದಲ್ಲಿ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಕೃಪೆಯಾಗಿದೆ. ಇದಕ್ಕೆ ನನಗೆ ಪ್ರೋತ್ಸಾಹ ನೀಡಿದ, ಸಹಕಾರ ನೀಡಿದ ಹಾಗೂ ಮಾರ್ಗದರ್ಶನ ನೀಡಿದ ಎಲ್ಲ ನಮ್ಮ ಗುರಿಯರಿಗೆ, ಅದೇ ರೀತಿ ಮಾರ್ಗದರ್ಶನ ನೀಡಿದಂಥ ಎಲ್ಲ ಗಣ್ಯರಿಗೆ, ರಾಜಕೀಯ ಧುರೀಣರಿಗೆ, ಅದೇ ರೀತಿ ಸಮಾಜದಲ್ಲಿರುವಂಥ ಬೇರೆ ಬೇರೆ ನನ್ನ ವರ್ಗದ ಮಿತ್ರ ಬಂಧುಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದ ಬಳಿಕ ಇನ್ನಷ್ಟು ಸಮಾಜದೊಂದಿಗೆ ನನ್ನನ್ನು ತೊಡಗಿಸಿಕೊಳ್ಳಲಿಕ್ಕೆ ಒಂದು ಪ್ರೇರೇಪಣೆ ಸಿಕ್ಕಿದೆ. ಅದೇ ರೀತಿ ನನ್ನ ಉಳ್ಳಾಲದ ಪ್ರೀತಿಯ ಶಾಸಕರು, ಅದೇ ರೀತಿ ವಿಧಾನಸಭಾ ಸ್ಪೀಕರ್ ಆದಂಥ UT ಖಾದರ್ ಸರ್ ಕಳೆದ ಹಲವಾರು ವರ್ಷಗಳಿಂದ ನನ್ನ ಸೇವಾ ಸಂಸ್ಥೆ ಇರ್ಬೋದು, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಇರ್ಬೋದು, ನನ್ನ ದಾಸ್ ಓಲ್ಡ್ ಏಜ್ ಹೆಲ್ತ್ ಕೇರ್ ಇರ್ಬೋದು, ಅದೇ ರೀತಿ ನಾನು ಕರ್ನಾಟಕದಾದ್ಯಂತ ಒಂದು ಹೋಮ್ ನರ್ಸಿಂಗ್ ಸೇವೆಯಲ್ಲಿ ಕಳೆದ 25 ವರ್ಷಗಳಿಂದ ಸೇವೆಯನ್ನು ಗುರುತಿಸಿ ನನ್ನೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನನ್ನನ್ನು ಗುರುತಿಸಿದೊಬ್ಬರಲ್ಲಿ ಶಾಸಕರು ಕೂಡ, ಅದೇ ರೀತಿ ನಮ್ಮ ಉಳ್ಳಾಲದ ಎಲ್ಲ ಪಕ್ಷ ಭೇದ ಬೆರೆತು ಎಲ್ಲರೂ ನನ್ನೊಟ್ಟಿಗೆ ಇದ್ದಾರೆ. ಆದ ಕಾರಣ ಎಲ್ಲ ಪಕ್ಷದ ಮುಖಂಡರಿಗೂ, ಅದೇ ರೀತಿ ನನ್ನ ಎಲ್ಲ ಗುರುಕಿರಿಯರಿಗೂ ಇನ್ನೊಮ್ಮೆ ಮಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಈ ಸುಸಂದರ್ಭದಲ್ಲಿ ನಾನು ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ಎಲ್ಲರಿಗೂ ಹೃದಯಪೂರ್ವಕವಾದ ಅಭಿನಂದನೆ, ಅದೇ ರೀತಿ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ರಾಜ್ಯೋತ್ಸವದ ಶುಭಾಶಯವನ್ನು ಎಲ್ಲರಿಗೂ ಸರ್ವರಿಗೂ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ. ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ಶಿವಾಜಿ ಪ್ರಿನ್ಸ್ ಸರ್ಕಲ್ಗೆ ಒದಗಿದು ಬಂದಿದೆ. ಅದೆಲ್ಲರ ನಿಮ್ಮರ ಸಹಕಾರ ಸಹಾಯದಿಂದ ಬಂದಿದೆ. ಅದರಲ್ಲೂ ಸಿರಿಲ್ ಡಿಸೋಜ ಇದರಲ್ಲಿ ಬಹಳ ಒಂದು ಪ್ರಯತ್ನ ಮಾಡಿದ್ದಾರೆ. ನಮ್ಮೊಟ್ಟಿಗೆ 2-3 ವರ್ಷ ಆಯಿತು ನಮ್ಮೊಟ್ಟಿಗೆ ಇದರಲ್ಲಿ ಹಿಂದೆ ಬಿದ್ದದ್ದು. ಅದು ಮಗದೊಮ್ಮೆ ಅವರು ಮೊನ್ನೆ ಒಂದು ವಾರದಲ್ಲಿ ನಮ್ಮಲ್ಲಿ ಹೇಳ್ಕೊಡ್ತಾ ಇದ್ದರು, ಅಲ್ತಾಫ್ರವರೇ ನಮಗೆ ಪ್ರಶಸ್ತಿ ಬರಬೇಕು, ನಾವು ಆಚೆ ಈಚೆ ಎಲ್ಲ ಹೋಗಿ ದೇವರದಿಂದ ನಮಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಒದಗಿಸಿ ಬಂದಿದೆ. ನಮ್ಮ ಕ್ಷೇತ್ರದ MLA ಹಾಗೂ ಸ್ಪೀಕರ್ UT ಖಾದರ್ ಅವರ ಆಶೀರ್ವಾದದಿಂದ ಇದನ್ನು ನಮಗೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಕ್ಕೋಟು, ಈ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಕ್ಕೋಟು 1977ರಲ್ಲಿ ಸ್ಥಾಪನೆ ಆಗಿ ಕಬಡ್ಡಿ ಎಂದ ಹೆಸರಿನಲ್ಲಿ ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಹೆಸರುವಾಸಿಯಾಗಿದೆ. ಅದು ಅಲ್ಲದೆ ಇನ್ನಿತರ ಎಲ್ಲ ಚಟುವಟಿಕೆಗಳು, ಕಾರ್ಯಕ್ರಮಗಳು ಭಾಗವಹಿಸಿ ಇಷ್ಟು ತನಕ ನಾವೆಲ್ಲರೂ ಒಂದು ತಾಯಿಯ ಮಕ್ಕಳಾಗಿ, ಅಣ್ಣ ತಮ್ಮಂದಿರಾಗೆ ಜಾತಿ ಮತ ಭೇದ ಏನು ಇಲ್ಲದೆ
ನಾವು ಒಟ್ಟಿಗೆ ಇಷ್ಟು ವರ್ಷ ಒಟ್ಟಿಗಿದ್ದೇವೆ. ನಾಡದು 50 ವರ್ಷ ನಮ್ಮದು ಶಿವಾಜಿ ಫ್ರೆಂಡ್ಸ್ ಸರ್ಕಾರ ಆಗಿ ಪೂರೈಸಲಾಗಿದೆ. ಅದರಿಂದ ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ನಾವು ಇಷ್ಟು ತನಕ ಈ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಬೇಕಾಗಿ ನಾವು ಇಷ್ಟು ಹೋರಾಡಿದಕ್ಕೆ ನಮಗೆ ಎಲ್ಲರಿಗೂ ಸದಸ್ಯರಿಗೂ ನಾನು ವಂದನೆ ಹೇಳಿ ನನಗೆ 2 ಮಾತನಾಡಿಕೊಟ್ಟೆ ಅವಕಾಶ ಕೊಟ್ಟಕ್ಕೆ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದ. ಆದಮೇಲೆ 1977ರಲ್ಲಿ ನಮಗೆ ನಮ್ಮ ಈ ಕ್ಲಬ್ಬು ಶಿವಾಜಿ ಫ್ರೆಂಡ್ಸ್ ಸ್ಥಾಪನೆ ಆಗಿದೆ. ಇವತ್ತಿನ ದಿವಸ ತುಂಬ ಹೆಮ್ಮೆಯ ದಿವಸ. ಇದು ಸಿಗಬೇಕಾದರೆ ತುಂಬ ನಮ್ಮ ಪರಿಶ್ರಮ ಇದೆ. ಇದರಲ್ಲಿ ನಮ್ಮ ಈ ತಂಡವು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಕೇರಳ ರಾಜ್ಯದಲ್ಲೂ ಹೆಸರುವಾಸಿಯಾದ ತಂಡ. ಅದರಲ್ಲಿ ಕಬಡ್ಡಿಯಲ್ಲಿ ಸೋಲರಿಯದಂಥ ತಂಡ ಅಂದರೆ ಶಿವಾಜಿ ತಂಡ. ಈ ತಂಡವನ್ನು ಕಟ್ಟಿ ಬೆಳೆಸಲಿಕ್ಕೆ ನಮ್ಮ ಎಲ್ಲ ಸದಸ್ಯರು ತುಂಬ ಶ್ರಮಪಟ್ಟಿರುತ್ತಾರೆ. ಹಾಗೆ ನಮ್ಮ ಜೂನಿಯರ್ ಅದರಲ್ಲಿ ಅಲ್ತರಪ್ಪ ಅವರು ರಾಜ್ಯ ತಂಡದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಹೇಳಲು ಇಷ್ಟಪಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಿರಿಲ್ ಡಿಸೋಜನವರು ಯಾವುದೇ ಒಂದು ಚಟುವಟಿಕೆಯಲ್ಲಿ ಮುಂದೆ ಕೈ ನೀಡಿ ನಮ್ಮ ಈ ಕೆಲಸವನ್ನು ತುಂಬ ಅಚ್ಚುಮೆಚ್ಚಾಗಿ ನೆರವೇರಿಸ್ತಾರೆ. ನಮ್ಮ ಈ ತಂಡದಲ್ಲಿ ಯಾವುದೇ ಜಾತಿ ಇಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಇರುವ ತಂಡ ಎಂದರೆ ಏಕೈಕ ತಂಡ ಎಂದರೆ ತೊಕ್ಕೋಟ್ನಲ್ಲಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಂಡ. ಅದರಲ್ಲಿ ಎಲ್ಲ ತಂಡದವರು ಅಧ್ಯಕ್ಷರಾಗಿರ್ತಾರೆ, ಹಿಂದೂ ಆಗಿದ್ದಾರೆ, ಮುಸ್ಲಿಂ ಆಗಿದ್ದಾರೆ, ಕ್ರಿಸ್ತರಾಗಿದ್ದಾರೆ. ಇಂಥ ಒಂದು ಎಲ್ಲರೊಟ್ಟಿಗೆ ಬೆರೆತು ಇರುವಂಥ ಒಂದು ತಂಡ ಎಂದರೆ ಅದು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೊಟ್ಟು ಹೇಳಲು ತುಂಬ ಇಷ್ಟಪಡ್ತಿದ್ದೇನೆ. ಅದಾಗಿ ನಾವು ಸ್ವಾಮಿ ಕೊರಗಜ್ಜವನ್ನು ಕಟ್ಟೆಯನ್ನು ನಿರ್ಮಿಸಿ ಅದರ ಒಂದು ಪುಣ್ಯ ಫಲವು ನಮಗೆ ಇವಾಗ ದೊರಕಿದೆ. ಅದರಲ್ಲಿ ಎಷ್ಟೋ ಫಲಾನುಭವಿಗಳಿಗೆ ನಾವು ಅನ್ನ ಸಂತರ್ಪಣೆ ಮಾಡ್ತಿದ್ದೇವೆ. ವರ್ಷ ಅದರಲ್ಲಿ ಕೋಲವನ್ನು ಮಾಡ್ತಿದ್ದೇವೆ. ಬೆಳಕಿನ ಕೋಲ ಅಂದರೆ ದೊಂದಿ ಕೋಲ ಹೇಳ್ತಾರೆ. ಆ ಕೋಲವನ್ನು ಮೊತ್ತ ಮೊದಲ ಮಾರಿಗೆ ಸಂಘದ ಈಚೆಯಿಂದ ಶಿವಾಜಿ ಫ್ರೆಂಡ್ಸ್ ತಂಡದವರು ಮಾತ್ರ ಮಾಡಿರ್ತಾರೆ. ಇದಕ್ಕೆಲ್ಲ ನಮ್ಮ ಈ ತಂಡದವರು ತುಂಬ ಪರಿಶ್ರಮವನ್ನು ವಹಿಸುತ್ತಾರೆ. ಅದೇ ರೀತಿ ಇನ್ನು ಮುಂದಕ್ಕೂ ಕೂಡ ಅಂಬಾಭವಾನಿ ಶಿವಾಜಿ ಮಹಾರಾಜರು ನಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲಿ ಎಂದು ಹಾರೈಸುತ್ತಾ ನಮ್ಮ ಎಲ್ಲ ಮೆಂಬರ್ನವರಿಗೂ ಶುಭಾಶಯವನ್ನು ಕೋರುತ್ತಾ ನಮ್ಮ 2 ಮಾತನ್ನು ಮುಗಿಸಿ ಧನ್ಯವಾದಗಳು. ನಿಜವಾಗಿ ಸಂತೋಷದ ವಿಷಯ. ಕರ್ನಾಟಕ ರಾಜ್ಯೋತ್ಸವ ಈ ದಿನ ಎಲ್ಲರಿಗೂ ನಾನು ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತೇನೆ. ಯಾಕೆಂದರೆ ನಾವು ಬಾಲ್ಯತನದಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾನು ಯಾವತ್ತೂ ಹೇಳ್ತೇನೆ, ನಮಗೆ ಪ್ರಶಸ್ತಿಗೆ ನಾವು 10 ವರ್ಷದಲ್ಲೇ ಆ ದಶಮಾನೋತ್ಸವದಲ್ಲಿ ನಾವು ಅತ್ಯಂತ ಉತ್ತಮ ಒಂದು ಕಾರ್ಯಕ್ರಮವನ್ನು ಸಮಾಜಕ್ಕೆ ನೀಡಿದ್ದೇವೆ. ಬಡಬಗ್ಗರ ಬಗ್ಗೆ ಕಾಳಜಿ ಇಟ್ಟಿದ್ದೇವೆ. ಇನ್ನು ಏನೇನು ಹೇಳೋದಂದರೆ ನಮ್ಮ ಸಾಮಾಜಿಕ ಪರಿಸರ, ಇನ್ನು ನಮ್ಮ ಉಚಿತ ಕಣ್ಣಿನ ಪರೀಕ್ಷೆ, ಅಸ್ತಮಾ ಶಿಬಿರ, ವೈದ್ಯಕೀಯ ಶಿಬಿರ, ತುಂಬ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ. ಆದರೂ ನಮಗೆ ಕೊನೆ ಕಾಲಕ್ಕೂ ನಮಗೆ ನಮ್ಮ ಶಾಸಕರಾದ ಶ್ರೀ UT ಖಾದರ್ ಅವರು ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಅವರು ನಮ್ಮನ್ನು ಗುರುತಿಸಿ ಈ ವರ್ಷದ 2025 ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರು ಮಾಡಿದ್ದಾರೆ. ನಮಗೂ ಜವಾಬ್ದಾರಿ ಇದೆ. ನಾವು ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿರ್ತೇವೆ. ಇದು ಎಲ್ಲ ತಿಳಿದ ವಿಷಯ. ಎಲ್ಲರೂ ಕೇಳ್ತಿದ್ರು, ಇದ್ದಾನೆ ಶಿವಾಜಿಗೆ ತಾನೆ ಶಿವಾಜಿಗೆ ಪ್ರಶಸ್ತಿ. ಅದು ನಮಗೆ ಸ್ವಲ್ಪ ಬೇಸರ ಆಗ್ತಿತ್ತು. ನಾವು ಮಾಡಿದ ಕೆಲಸ ನಮಗೆ ಗೊತ್ತುಂಟು. ನಾವು ಕಷ್ಟಪಟ್ಟು ಈ ಪ್ರಶಸ್ತಿಯನ್ನು ಪಡೆದು ಹೊರತು ಯಾವುದೇ ಒಂದು ಈಗಿನ ಪ್ರಶಸ್ತಿ ಪಡೆಯಬೇಕಾದ್ರೆ ಹಣ ವ್ಯವಹಾರ ಏನೋ ಒಂದು ನಾವು ಜನಗಳ ಪ್ರೀತಿ ಗಳಿಸಿ ಪ್ರಶಸ್ತಿಯನ್ನು ಪಡೆದಿರುತ್ತೇವೆ. ಹೆಮ್ಮೆ ಆಗಿದೆ. ಇನ್ನು ಮುಂದಕ್ಕೂ ನಮ್ಮಿಂದ ಸಾಧ್ಯವಾದಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ವೈದ್ಯಕೀಯ ಎಲ್ಲ ಕಾರ್ಯಕ್ರಮವನ್ನು ನೆರವೇರಿಸಲು ನಾವು ತಯಾರಿದ್ದೇವೆ. ಇನ್ನೊಂದು ವಿಷಯ ಹೇಳ್ತೇನೆ ಅಂದರೆ, ನಾವು ಕೊರೋನಾದ ಸಮಯದಲ್ಲಿ ನಾವು ನಮ್ಮ ಸಂಘದ ಸದಸ್ಯರು ಶ್ರೀಮಂತರು ಯಾರೂ ಇಲ್ಲ, ಆದರೂ ನಾವು ಬಡವರ ಬಗ್ಗೆ ಕಾಳಜಿ ವಹಿಸಿ ಮನೆಗೆ ಹೋಗಿ ನಮ್ಮ ಧರ್ಮನಗರ, ಕೊಲ್ಯ, ಸರಸ್ವತಿ ಕಾಲೋನಿ, ಚೊಂಬುಗುಡ್ಡೆ, ಮುಕ್ಕಚೇರಿ, ನಾನಾ ರೀತಿಯ ನಾವು ನಮ್ಮ ಸಂಘದ ಸದಸ್ಯರು ಕ್ರೋಢೀಕರಿಸಿ ಆ ಧನ ಸಂಗ್ರಹ ಮಾಡಿ ನೀಡಿದ್ದೇವೆ. ಅದಲ್ಲದೆ ನಮ್ಮ ಜೈ ಚಿತ್ರದ ಚಿತ್ರನಟ ರೂಪೇಶ್ ಶೆಟ್ಟಿ ಅವರನ್ನು ಕೇಳಿಕೊಂಡು ಅವರಿಂದಲೂ 200ಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ಅವರು
ಆ ಕಿಟ್ಟನ್ನು ಕೊಟ್ಟು ಬಡಬಗ್ಗರ ಬಗ್ಗೆ ಕಾಳಜಿ ತೋರಿಸಲು ನಮ್ಮ ಸಂಸ್ಥೆ ಪ್ರೀತಿ ಇಟ್ಟು ಸಹಕರಿಸಿದ್ದಾರೆ. ನಾನು ಪ್ರತಿ ಒಂದು ವಿಷಯವನ್ನು ನೆನಪಿಸುತ್ತಾ ಈ ದಿನ ನನಗೆ ಒಂದು ನೆನಪಾಗುವುದಂದರೆ ನಮ್ಮ ಸಂಘದ ಸದಸ್ಯರು ರಾತ್ರಿ ಆಗಲು ದುಡಿದವರು ಈಗ ನಮ್ಮ ಒಟ್ಟಿಗೆ ಇಲ್ಲ. ಅವರನ್ನು ನಾನು ಸ್ಮರಿಸ್ತೇನೆ. ಅವರು ಕ್ರೀಡಾರಂಗದಲ್ಲಿ ಸಾಮಾಜಿಕ ಎಲ್ಲ ವಿಧದಲ್ಲಿ ಕೂಡ ಅವರು ಈ ಸಂಸ್ಥೆಗಾಗಿ ದುಡಿದಿದ್ದಾರೆ. ಇದು ಮಾತ್ರ ನಮ್ಮ ನೆನಪು. ಈ ನೆನಪನ್ನು ನಾವು ಉಳಿಸಿಕೊಳ್ತೇವೆ. ಇನ್ನು ಮುಂದಕ್ಕೂ ನಮ್ಮ ಊರಿನ ಸಮಸ್ಯೆಗೆ ಸ್ಪಂದಿಸಲು ನಮ್ಮ ಸಂಸ್ಥೆ ಮುಂದೆ ಬೇಕು. ನಾನು ಯುವಕರಲ್ಲಿ ಒಂದು ಮಾತು ಹೇಳ್ತೇನೆ, ಶಿವಾಜಿ ಫ್ರೆಂಡ್ಸ್ ಸರ್ಕಲನ್ನು ಸಂಸ್ಥೆಗೆ ಸೇರಿ ನಿಮ್ಮ ಸದಸ್ಯತನವನ್ನು ಮಾಡಿ ನಮ್ಮ ಈ ಸಂಘಟನೆ ಇನ್ನೂ ಇವತ್ತಿಗೆ 48 ವರ್ಷ ಕಳೆದ್ರೂ ಮುಂದಿನ ಸುವರ್ಣ ಮಹೋತ್ಸವಕ್ಕೆ ನಾವು ತಯಾರಿ ಮಾಡುವ ಒಂದು ಯೋಚನೆಯಲ್ಲಿದ್ದೆ. ನಮಗೆ ಊರವರ ಪರ ಊರಿನ ಎಲ್ಲ ಸಹಕಾರ ಬೇಕು. ನಾವು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಅಂದರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಕಾಸರಗೋಡು ಜಿಲ್ಲೆ ಅಲ್ಲ, ನಮ್ಮ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಎಷ್ಟೋ ವಿದೇಶದಲ್ಲಿ ಕೂಡ ಶಿವಾಜಿ ಅಂತ ಹೇಳಿದರೆ ಅದೊಂದು ಏನೋ ಒಂದು ನಮ್ಮೊಂದು ಪವಾಡ. ಆ ಟೈಮಲ್ಲಿ ಈಗ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಆಗಿನ ಕಾಲದಲ್ಲಿ ಶಿವಾಜಿ ಅಂದರೆ ನಾವು ಪುಸ್ತಕದಲ್ಲಿ ಮಾತ್ರ ಓದಿದ ಕಾಲ. ಈಗ ಅಲ್ಲಲ್ಲಿ ಶಿವಾಜಿ ಕಟ್ಟೆಗಳಾಗಿದ್ದೇವೆ. ನಮ್ಮ ಅಂದರೆ ಎಲ್ಲರೂ ಈ ಶಿವಾಜಿ ಏನು ಮಾಡಿದ್ದಾರೆ, ಯಾವ ಧರ್ಮದವರು ಏನು ಮಾಡಿದ್ದಾರೆ ಅಂತ ಹೇಳಿ ಶಿವಾಜಿಯ ಕಥೆಗಳು ಅಲ್ಲಲ್ಲಿ ಕಟ್ಟೆ ಪೂಜೆ ಮಾಡಿಕೊಂಡು ರಾರಾಜಿಸ್ತೇವೆ. ಇದು ನಮಗೆ ಹೆಮ್ಮೆಯ ವಿಷಯ. ನಾವು ಆ ಕಾಲದಲ್ಲಿ 1977ರಲ್ಲಿ ಒಂದು ಶಿವಾಜಿ ಅಂತ ನಾಮಕರಣದಲ್ಲಿ ಮಾಡಿದ ಒಂದು ನಮ್ಮ ಹೆಸರಿಗೆ ಈ ದಿನ ಸಾರ್ಥಕವಾಗಿ ನಮಗೆ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಎಲ್ಲರಿಗೂ ನಾನು ಇನ್ನೊಮ್ಮೆ ಮಗದೊಮ್ಮೆ ನನ್ನ ಅನಂತವಾದ ಕೃತಜ್ಞತೆಗಳನ್ನು ನೀಡಿ ಈ ಸಂತೋಷವನ್ನು ತಮ್ಮೆಲ್ಲರ ಜೊತೆಗೆ ನಾನು ಹಂಚಿಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.